ಬಸ್ಸಿನಲ್ಲಿ ಪ್ರಯಾಣಿಸುವ ಸಂದರ್ಭದಲ್ಲಿ ಅಸಭ್ಯವಾಗಿ ವರ್ತಿಸಿದ್ದ ಯುವಕನೊಬ್ಬನಿಗೆ ಯುವತಿಯೊಬ್ಬಳು ಹಿಗ್ಗಾಮುಗ್ಗಾ ಥಳಿಸಿದಂತಹ ಘಟನೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಬಸ್ ನಿಲ್ದಾಣದಲ್ಲಿ ಕೆಎಸ್ಆರ್ಟಿಸಿ ಬಸ್ನಲ್ಲಿ ನಡೆದಿದೆ. ಯುವತಿ ಸ್ಥಳೀಯ ಬಸ್ಸಿನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅಪರಿಚಿತ ಯುವಕನೊಬ್ಬ ಆಕೆಯ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ. ಯುವತಿ ಹಲವು ಬಾರಿ ಎಚ್ಚರಿಕೆ ನೀಡಿದ ಬಳಿಕವೂ ಆತ ಪದೇ ಪದೇ ಚುಡಾಯಿಸಲು ಪ್ರಯತ್ನವನ್ನ ಮಾಡಿದ್ದಾನೆ. ಯುವತಿಯನ್ನು ಸ್ಪರ್ಶಿಸುವ ಮೂಲಕ ಸಾಕಷ್ಟು ತೊಂದರೆ ಕೊಟ್ಟಿದ್ದಾನೆ. ಹಲವು ಬಾರಿ ಎಚ್ಚರಿಕೆ ಕೊಟ್ಟ ಬಳಿಕವೂ ಆ ವ್ಯಕ್ತಿಯ ಪುಂಡಾಟ ನಿಲ್ಲದ ಕಾರಣ ಯುವತಿಯ ಸಹನೆಯ ಕಟ್ಟೆ ಒಡೆದಿದೆ. ತಾಳ್ಮೆ ಕಳೆದುಕೊಂಡಂತಹ ಯುವತಿ ಆ ಯುವಕನ ಕಪಾಳಕ್ಕೆ ಹೊಡೆಯಲು ಶುರು ಮಾಡಿದ್ದಾಳೆ. ಬಸ್ಸಿನಲ್ಲಿದ್ದಂತಹ ಯಾರೊಬ್ಬರೂ ಆಕೆಯ ಸಹಾಯಕ್ಕೆ ಬರಲಿಲ್ಲ. ಆದರೆ ಯುವತಿಯೊಬ್ಬಳೇ ಪುಂಡನಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ಲು. ಬಸ್ಸಿನ ಪ್ರಯಾಣಿಕರೊಬ್ಬರು ಈ ಘಟನೆಯನ್ನ ವಿಡಿಯೋ ಮಾಡಿದ್ದು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಯಬಿಟ್ಟಿದ್ದಾರೆ. ಘಟನೆಯ ಬಗ್ಗೆ ಯಾವುದೇ ಪ್ರಕರಣ ದಾಖಲಾಗುವ ಬಗ್ಗೆ ವರದಿಯಾಗಿಲ್ಲ. ಇನ್ನು ವಿಡಿಯೋ ವ್ಯಾಪಕವಾಗಿ ವೈರಲ್ ಆಗ್ತಾ ಇದ್ದು ಯುವತಿಯ ಧೈರ್ಯಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಯುವತಿಯರನ್ನ ಚುಡಾಯಿಸುವ ಪುಂಡರಿಗೆ ಇದೇ ರೀತಿ ಮಾಡಬೇಕು ಎಂದು ಹಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಬ್ಬರು ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ ಮಂಡ್ಯ ಹುಡುಗಿಯ ಧೈರ್ಯಕ್ಕೆ ಇದೊಂದು ಉದಾಹರಣೆ ಎಂದು ಹೇಳಿದ್ದಾರೆ. ಇನ್ನೊಬ್ಬರು ಕಾಮೆಂಟ್ ಮಾಡಿದ್ದು ಅಷ್ಟೆಲ್ಲ ನಡೆದರೂ ಬಸ್ಸಿನಲ್ಲಿ ಅದನ್ನು ನೋಡುತ್ತಾ ಸುಮ್ಮನೆ ಕುಳಿತಿದ್ದಂತಹ ಪ್ರಯಾಣಿಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅವರು ಧೈರ್ಯ ಇಲ್ಲದ ಹೇಡಿಗಳು ಎಂದು ಕಿಡಿಕಾರಿದ್ದಾರೆ. ನೋಡಿ ಇಲ್ಲ ಇಲ್ಲ ನಿತ್ಕೋ ನೀನ್ ತಪ್ಪು ಮಾಡಿದ್ಯಾ ತಾನೇ ಮುಚ್ಕೊಂಡು ಇಲ್ಲೇ ಇರೋ ಇಟ್ಕೊಳ್ಳಿ ನಿಮ್ಮನ್ನ ಹೆಣ್ಮಕ್ಳಾಗಿಲ್ಲ ಬೆಟ್ಟಿಲ್ಲ ಇಟ್ಕೊಳ್ಳಿ ಅವನೇನ್ ಆಕ್ಷನ್ ಮಾಡಿದ್ರು ಇಟ್ಕೊಳ್ಳಿ 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 ಏನ್ ಮಾಡ್ದ ಅವ್ರ ಅಪ್ಪ ಅವ್ರ ಅಮ್ಮ ಹಂಗೆ ಮಾಡ್ಬಿಡ್ತೀವಿ ನಾವು ತಂಗಿ ಆಗಿದ್ರೆ